ಕೃಷಿಯನ್ನೇ ನಂಬಿಕೊಂಡು ಬದುಕು ಕಂಡುಕೊಂಡವರು ಅದೆಷ್ಟೋ ಮಂದಿ ಇದ್ದಾರೆ. ಭತ್ತದ ಕೃಷಿ, ತರಕಾರಿ ಬೆಳೆ, ಹೈನುಗಾರಿಕೆ ನಡೆಸುತ್ತಾ ತಮ್ಮ ಬದುಕಿನ ಬಂಡಿಯನ್ನ ಸಾಗಿಸುವ ಕೃಷಿಕರು ಇದ್ದಾರೆ. ಕೃಷಿಯನ್ನ ಲಾಭದಾಯಕ ವೃತ್ತಿಯನ್ನಾಗಿಸಿಕೊಂಡು ತಮ್ಮ ಸಂಸಾರದ ನೊಗವನ್ನ ಸಾಗಿಸುವ ಚೇಳಿಯರು ಕೆಳಗಿನ ಮನೆಯ ಸಣ್ಣ ಇಳುವರಿದಾರರು ತಿಮ್ಮಪ್ಪ ವಿದ್ಯಾಶೆಟ್ಟಿ ದಂಪತಿ ಹಲವು ಕೃಷಿಕರಿಗೆ ಮಾದರಿಯಾಗಿದ್ದಾರೆ. ದಂಪತಿಗಳಿಬ್ಬರು ಕೂಡ ತಮ್ಮ ಸ್ವಂತ ಜಾಗದಲ್ಲಿ ಸಾವಯವ ಬಸಳೆ ಕೃಷಿಯನ್ನ ನಡೆಸಿ ಕೃಷಿ ಲಾಭದಾಯಕ ವೃತ್ತಿ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ಚೇಳ್ಯರು ಕೆಳಗಿನ ಮನೆಯ ಜಾಗದಲ್ಲಿ ಪಿತ್ರಾರ್ಜಿತವಾಗಿ ಬಂದ 24 ಸೆಂಟ್ಸ್ ಜಮೀನಿನಲ್ಲಿ ಸಾವಯವ ಬಸಳೆ ಕೃಷಿ, ತರಕಾರಿ ಬೆಳೆಗಳಾದ ಬೆಂಡೆ, ಬದನೆ, ಹೀರೆಕಾಯಿ, ಸೋರೆಕಾಯಿ ಹಾಗೂ ಹೈನುಗಾರಿಕೆಯನ್ನು ನಡೆಸುತ್ತಾ ದಂಪತಿಗಳು ಜೀವನ ಸಾಗಿಸುತ್ತಿದ್ದಾರೆ. ದಂಪತಿಯ 24 ಸೆಂಟ್ಸ್ ಖಾಲಿ ಜಾಗವನ್ನು ಕಂಡು ಬಸಳೆ ಕೃಷಿಯನ್ನು ಮಾಡುವ ಯೋಜನೆಯನ್ನು ಬಿತ್ತಿದ ವಿದ್ಯಾಶೆಟ್ಟಿ ಅವರು ಬಳಿಕ ಕೃಷಿಯಲ್ಲಿ ಹಿಂದಿರುಗಿ ನೋಡಿದವರೇ ಅಲ್ಲ. ಪತಿ ತಿಮ್ಮಪ್ಪ ಶೆಟ್ಟಿ ಅವರ ಸಹಕಾರದೊಂದಿಗೆ ಬಸಳೆ ಕೃಷಿಯನ್ನು ನಡೆಸುತ್ತಾ ವಾರ್ಷಿಕ 2 ರಿಂದ 3 ಲಕ್ಷದವರೆಗೂ ಆದಾಯ ಗಳಿಸುತ್ತಿದ್ದಾರೆ. ಮನೆಯ ಸುತ್ತೆಲ್ಲ ಕಣ್ಣು ಹಾಯಿಸಿದರೂ ಹಸಿರು ಬಣ್ಣದ ಬಸಳೆ ಚಪ್ಪರವೇ ಕಾಣಸಿಗುತ್ತಿದ್ದು ಪ್ರಸ್ತುತ ಬದನೆ, ಹೀರೆಕಾಯಿ, ಬೆಂಡೆಕಾಯಿಯ ಬೆಳೆಯನ್ನು ಬೆಳೆಸುತ್ತಿದ್ದಾರೆ. ತಿಮ್ಮಪ್ಪ ಶೆಟ್ಟಿ ಅವರು ರಿಕ್ಷಾ ಚಾಲಕ ವೃತ್ತಿ ನಿರ್ವಹಿಸುತ್ತಿದ್ದು, ಬಳಿಕ ಪತ್ನಿ ವಿದ್ಯಾ ಶೆಟ್ಟಿ ಅವರ ಕೃಷಿ ಕಾಯಕಕ್ಕೆ ತಾನು ಸಾಥ್ ನೀಡಿ ರಿಕ್ಷಾವನ್ನು ಖಾಸಗಿ ಮಾಡಿಸಿ ಬೆಳೆದ ಬಸಳೆಯನ್ನು ಮಾರ್ಕೆಟ್ ಅಂಗಡಿಗಳಿಗೆ ಒಯ್ಯಲು ಬಳಸುತ್ತಿದ್ದಾರೆ. ದಿನಕ್ಕೆ ಏನಿಲ್ಲವಾದರೂ 100 ರಿಂದ 120 ರೂಪಾಯಿವರೆಗೂ ಬಸಳೆ ಕಟ್ಟಿನ ಆರ್ಡರ್ ದೊರೆತು ಅದನ್ನು ಮಾರುತ್ತಾರೆ. ಒಂದು ಕಟ್ಟಿನ ಬಸಳೆಗೆ 40 ರೂಪಾಯಿ ಪಡೆಯುತ್ತಾರೆ. ತಮ್ಮ ಜಮೀನಿನಲ್ಲದೆ ಬೇರೆಯವರ ಜಮೀನನ್ನು ಬಾಡಿಗೆ ಪಡೆದುಕೊಂಡು ಅದರಲ್ಲೂ ಕೂಡ ಸಾವಯವ ಬಸಳೆ ಕೃಷಿ ನಡೆಸಿ ತಮ್ಮ ಕೃಷಿ ಪ್ರೇಮವನ್ನು ತೋರುತ್ತಿದ್ದಾರೆ ತಿಮ್ಮಪ್ಪ ವಿದ್ಯಾಶೆಟ್ಟಿ ದಂಪತಿಗಳು. ಬಸಳೆ ವ್ಯವಸ್ಥೆ ತೊಂದರೆ ಎಡ್ಡೆ ಫಸಲ್ ಎಡ್ಡೆ ಬತ್ತಂಡ ಮಾರ್ಕೆಟ್ ಮತ್ತೆಲ್ಲ ಆಯ್ಕೊಂಡು ಓಕೆ ಎಡ್ಡೆ ವ್ಯವಸ್ಥೆ ಎಲ್ಲ ಉಂಡಾಯಿ ಇಳುವರಿ ಎಲ್ಲ ಮಾತ್ರ ತೊಂದರೆ ಜೀತೆ ಎಡ್ಡೆ ಉಂಡು ಬಸಳೆ ಅಂತೆ ಮರೆಯಲ್ಲದ ಟೈಮ್ ಉಡಂತೆ ಕುರಿದು ಮಾತ್ರ ಪೋಂಡ ಬರ್ಸ ಜಾಸ್ತಿ ಆದ ಅಂತೆ ಲಾಸ್ ಆಪುಂಡು ಪಂಡ ಬುಳ್ಳೆನಿ ಜಾವು ಕುರಿದು ಪೋಂಡ ಅಲಕ ಓಪುಂಡು ಫಸಲ್ ಎಡ್ಡೆ ಬತ್ತಂಡ ಮಾರ್ಕೆಟಲ್ಲಿ ಉಂಡು ಇಳುವರಿಲ್ಲ ಮತ್ತು ಎಡ್ಡೆ ಬರ್ಪೆ ಕೃಷಿ ಇದಾದ ಬೇತೆ ತರಕಾರಿ ಮತ್ತು ಎಲ್ಲ ಬಾಕಿದ ಬೇತೆ ಬೇತೆ ಮತ್ತು ಮಲ್ಪುವ ಪೀರೆ, ಬದನೆ, ತುರೆ, ತೌತೆ, ಕರ್ಕೊಂಬಡ ಮತ್ತು ಮಲ್ಪ ಒಂಜೊಂಜಿ ವಾವ ಸೀಸನ್ ಮಲ್ಪ ಅಂಚ ಮಲ್ಪನೆ ಅನ್ನು. ಸಾವಯವ ಬಸಳೆಯ ಆರೈಕೆಗಾಗಿ ಹೈನುಗಾರಿಕೆಯ ಸಗಣಿ, ಗಂಜಲವನ್ನು ಉಪಯೋಗಿಸುತ್ತಾರೆ. ದಿನಾಲೂ ತಪ್ಪದೆ ಬೆಳಗ್ಗೆ ಇಲ್ಲವಾದಲ್ಲಿ ಸಂಜೆ ನೀರುಣಿಸುವಿಕೆ, ಬಸಳೆ ಬಳ್ಳಿ ಹಬ್ಬಲು ಸೂಕ್ತ ಚಪ್ಪರ, ಬಸಳೆ ಬುಡದಲ್ಲಿ ಯಾವುದೇ ಗಿಡಗಂಟಿ ಬೆಳೆಯದ ಹಾಗೆ ನೋಡಿಕೊಳ್ಳುವುದರಿಂದ ಒಳ್ಳೆಯ ಇಳುವರಿ ಪಡೆದ ಸಾವಯವ ಬಸಳೆಯನ್ನು ಪಡೆಯುತ್ತಿದ್ದಾರೆ. ಅಲ್ಲದೆ ವರ್ಷವಾದ ನಂತರ ಬಸಳೆಯ ಮಣ್ಣನ್ನು ಅಡಿಮೇಲು ಮಾಡಿ ಹೊತ್ತಿಸುವುದರಿಂದ ಮಣ್ಣಿನ ಫಲವತ್ತತೆ ಇನ್ನೂ ಹೆಚ್ಚುತ್ತದೆ. ಮಳೆಗಾಲ ಜೂನ್, ಜುಲೈ, ಆಗಸ್ಟ್ ತಿಂಗಳಿನಲ್ಲಿ ಬಸಳೆ ಕೃಷಿ ಅಸಾಧ್ಯ. 1.5 ತಿಂಗಳಲ್ಲಿ ಸೊಂಪಾಗಿ ಬೆಳೆದ ಬಸಳೆಯನ್ನು ಕಟಾವು ಮಾಡಿ ಮಾರುಕಟ್ಟೆಗೆ ಸಾಗಿಸಬಹುದು. ಇತ್ತೀಚಿನ ದಿನಗಳಲ್ಲಿ ಕೃಷಿಯಿಂದ ವಿಮುಖರಾಗುವವರೇ ಹೆಚ್ಚಳ. ಅಂಥದ್ರಲ್ಲಿ ತಿಮ್ಮಪ್ಪ ವಿದ್ಯಾಶೆಟ್ಟಿ ದಂಪತಿಯವರ ಈ ಕಾರ್ಯವನ್ನು ಮೆಚ್ಚಲೇಬೇಕು. ತಮ್ಮ ಸ್ವಂತ ಜಾಗದಲ್ಲಿ ಕೃಷಿ ಬದುಕನ್ನು ಕಟ್ಟಿಕೊಂಡು ಬದುಕುತ್ತಿರುವ ಇವರು ಇತರ ಕೃಷಿಕರಿಗೆ ಮಾದರಿಯಾಗಿದ್ದಾರೆ. ಶರತ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.